ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ.
ಏನು ಸೇವೆಗಳು ಅದರೆಲ್ಲ ನಿಜವಾಗಿ ಭಕ್ತರಿಗೆ ನೆಮ್ಮದಿ ಕೊಟ್ಟು ಮಾಡಿದಂಥ ರಂಗಭೂಮಿ ಅಂತ ಮಾಡಿದಂಥ ಭಜನಿಗೆ ಮಾಡಿದ ತಂದೆ ರೂಪದಲ್ಲಿ ಮಕ್ಕಳು ಬಹಳ ಪುಷ್ಪಗಳಿಂದಲೂ ಪುಷ್ಪಗಳಿಂದ ಅಲಂಕಾರ ಮಾಡುವಂಥ ಪೂಜೆಯಿಂದ ಎಲ್ಲ ಸಮಸ್ತ ಲೋಕಗಳು ಶಿಕ್ಷೆ ಆಗಬೇಕು ರೀತಿಯಲ್ಲಿ ಮಾಡುವಂಥ ಪೂಜೆಯಿಂದ ಬರುವಂಥ ರೋಗರುಯಾದಿಗಳೆಲ್ಲ ಪರಿಹಾರ ಬರುವಂಥ ಭೂತ ಪರಿಹಾರ ರಂಗಪೂಜೆ ಆದ ವಿಷಯಗಳೆಲ್ಲ ನಮ್ಮ ಇಷ್ಟಾಸಿದ್ಧಿ ಮಾಡುವಂಥ ಆ ವಿಶೇಷ ಪೂಜೆಯಿಂದ ದೇವರಿಗೂ ಅಲ್ಲೇ ಲೋಕೀಯ ಜನ ಸಮಸ್ತ ಅನುಕೂಲ ಹೇಳೋದೆ ಎಲ್ರಿಗೂ ವೀಕ್ಷಕರು ಲೋಕದಲ್ಲಿ ರಾಮರಾಜ್ಯ ಮಾಡಿದ್ದೀವಿ ಅಂಗವಾಗಿ ಇವತ್ತು
ನಿರಂತರವಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಸೋದು ಜವಾಬ್ದಾರಿ. ಶಾಲಾಗಿ ಬನ್ನಿ, ಕರೀಲಿಕ್ಕೆ ಒಬ್ಬೊಬ್ಬರಾಗಿ ಬನ್ನಿ. ಸೇವಾದಾರರಿಗೆ ಪ್ರಥಮ ಪ್ರಸಾದ ಮತ್ತೆ ಪ್ರಸಾದ ಎಲ್ಲರಿಗೂ ಕೊಡ್ತದೆ. ಹಿಂದೆ ನಿಲ್ಬೇಕು, ಗಡಿಬಿಡಿ ಮಾಡಬೇಡಿ. ಯಾರು ಸೇವಾದಾರರಿಗೆ ಪ್ರಸಾದ ಆಗಬೇಕು. ಮುಂದೆ ಬನ್ನಿ, ಎಲ್ಲರೂ ಶಾಲೆಗೆ ಬಂದು ಪ್ರಸಾದ ತಗೊಂಡು ಮುಂದೆ ಬರಬೇಕು. ಪ್ರಕಾಶ್ ಸೇವೆ ನಿಲ್ಬಾರ್ದು, ಪ್ರಸಾದ ಮುಂದುವರಿಸಬೇಕು.